ನಾನು ಹರ್ಷಿತಾ, ಕರ್ವಾಪ್ಲ ಚಾನೆಲ್ಗೆ ಸ್ವಾಗತ. ಅಂಕೋಲಾ ತಾಲೂಕಿನ ಹಿಚ್ಕಡ ಗ್ರಾಮದಲ್ಲಿ ಮನೆ ಕುಸಿತ. ಅಂಕೋಲಾ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಿಚ್ಕಡ ಗ್ರಾಮದಲ್ಲಿ ಮನೆ ಕುಸಿತಗೊಂಡಿದೆ. ನೆರೆ ಪ್ರವಾಹದಿಂದ ಮನೆಯು ಪೂರ್ಣ ಕುಸಿದಿದೆ. ತಡರಾತ್ರಿಯಿಂದ ನೀರು ನಿಂತಿದ್ದ ಪರಿಣಾಮ ಮನೆಯು ಕುಸಿತಗೊಂಡಿದೆ ಹಾಗೂ ಹಿಚ್ಕಡ ಗ್ರಾಮದ ಸುಮಾರು 50ಕ್ಕೂ ಮನೆಗಳು ಜಲಾವೃತವಾಗಿದೆ. ಮನೆಗಳಲ್ಲಿದ್ದವರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕ್ವಾರ್ಟರ್ ಜಲ್ ತಗೋದು ಹೊಚ್ಚಿಗೆ. ಇಲ್ಲಿ ಏನಿದೆ ಈಗ? ಈ ಸಾಮಾನು ತೊಡಿದದು. ಎಂತ ಸಾಮಾನು ಹೇಗಿದೆ? ಇದು ನೋಡ ಗೋಡೆ ಮ್ಯಾನ್ ಬಿಡ್ತಾ ಇದೀಗ ಅದು ಬಿತ್ತೆಗೆ ಅಲ್ಲಿ ಯಾರಿಲ್ಲಲ್ಲ, ಅಲ್ಲಿ ಯಾರಿಲ್ಲಲ್ಲ, ಅಲ್ಲಿ ಯಾರಿಲ್ಲಲ್ಲ, ಅಲ್ಲಿ ಯಾರಿಲ್ಲಲ್ಲ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.